ತುಂಬಾ ರುಚಿಯಾಗಿರುವಂಥ ಸುಲಭವಾಗಿರುವಂತಹ ಪನ್ನೀರ್ ಮಸಾಲ ಅಥವಾ ಪನ್ನೀರ್ ಪಲ್ಯನ ತುಂಬಾ ಕಮ್ಮಿ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೇಕಾ? ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ರಲ್ಲ? ಯೂಶ್ವಲ್ ಆಗಿ ಈ ಪನ್ನೀರ್ ಅಂತಂದರೆ ತುಂಬ ಜನರಿಗೆ ತುಂಬ ಇಷ್ಟ. ಬಟ್ ಏನಾಗುತ್ತೆ ಅಂತಂದರೆ ನಾವು ಹೋಟೆಲ್ಗಳಲ್ಲಿ ಹೋಗಿನೇ ಜಾಸ್ತಿ ತಿನ್ನುವಂಥದ್ದು. ಕೆಲವರು ಏನು ಅಂದ್ಕೊತಾರೆ, ಪನ್ನೀರ್ ಮಸಾಲ ಎಲ್ಲ ಮನೇಲಿ ಮಾಡೋದಕ್ಕೆ ತುಂಬ ಕಷ್ಟ ಅಂತ ಅಂದ್ಬಿಟ್ಟು, ಮತ್ತು ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು ಅಂತ ಅಂದ್ಬಿಟ್ಟು. ಆ ಥರ ಏನೂ ಇಲ್ಲ. ಪನ್ನೀರ್ ಮಸಾಲೆನ ತುಂಬಾ ಸುಲಭವಾಗಿ, ತುಂಬಾ ರುಚಿಯಾಗಿ, ತುಂಬ ಕಮ್ಮಿ ಇಂಗ್ರೀಡಿಯೆಂಟನ್ನು ಉಪಯೋಗ ಮಾಡಿಕೊಂಡು, ಮನೇಲೇ ಇರುವ ಕೆಲವು ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಸುಲಭವಾಗಿ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಇದನ್ನೇ ನಾನು ಹೇಳ್ಕೊಡ್ತಾ ಇದ್ದೇನೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ಥರ ಕೂಡ ಪನ್ನೀರ್ ಮಸಾಲಾನ ನೀವು ಮಾಡ್ಬೋದು ಅಂತ ಖಂಡಿತವಾಗ್ಲೂ ಯೋಚಿಸಲಿಕ್ಕೆಲ್ಲ, ಅಷ್ಟು ಸುಲಭವಾಗಿ ಇರುವಂಥ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ತುಂಬ ವೀಡಿಯೋಸ್ ಇದೆ ನನ್ನ ಚಾನೆಲ್ನಲ್ಲಿ. ಬೆಳಗ್ಗೆ ಅರ್ಜೆಂಟಲ್ಲಿರುವಾಗ ಅಥವಾ ಮಕ್ಕಳಿಗೆ ಚಪಾತಿಗೆ ಸೈಡ್ ಡಿಶನ್ನು ಏನಾದರೂ ಸುಲಭವಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ಈ ಪನ್ನೀರ್ ಮಸಾಲೆನ ತುಂಬಾ ಸುಲಭವಾಗಿ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಯೂಶ್ವಲಿ ನಾವೇನು ಅಂದ್ಕೊತೀವಿ ಅಂತಂದರೆ ಪನ್ನೀರ್ ಮಸಾಲ ಮಾಡ್ಕೊಳ್ಳೋದಕ್ಕೆ ತುಂಬ ವಸ್ತು ಬೇಕು ಅಂತ. ಏನೂ ಇಲ್ಲ, ತುಂಬಾ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೇನೆ. ಇದನ್ನ ಮಾಡೋದಕ್ಕೆ ನಾನೊಂದು ಸ್ವಲ್ಪ ಪನ್ನೀರನ್ನು ತಗೊಂಡಿದ್ದೇನೆ. ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಫ್ರೆಶ್ ಆಗಿರುವಂಥ ಪನ್ನೀರನ್ನು ತಗೊಂಡು ಅದನ್ನ ಈ ಥರ ಕ್ಯೂಬ್ ಥರ ಕಟ್ ಮಾಡಿಕೊಂಡು, ಒಂದು ಸ್ವಲ್ಪ ಖಾರ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ, ಚಿಟಿಕೆಯಷ್ಟು ಸಾಕು, ಜಾಸ್ತಿ ಏನೂ ಬೇಡ. ಒಂದು ಸ್ವಲ್ಪ ಉಪ್ಪು, ಅರ್ಧ ಟೀ ಸ್ಪೂನ್ಗಿಂತನೂ ಕೂಡ ಕಮ್ಮಿನೇ ಉಪ್ಪನ್ನು ಹಾಕ್ಕೊಂಡು ಕೈಯಿಂದ ಒಂಚೂರು ಮಿಕ್ಸ್ ಮಾಡಿಕೊಂಡು, ಜಸ್ಟ್ ಈ ಥರ, ಇಷ್ಟೇ, ಬೇರೇನು ಬೇಡ. ಒಂದು 5 ನಿಮಿಷ ಇದನ್ನ ಬಿಡ್ಬೋದು. ಇಲ್ಲದಿದ್ದರೂ ಏನೂ ತೊಂದರೆ ಇಲ್ಲ. ನಾವು ಆಗಲೇ ಇದನ್ನ ಫ್ರೈ ಮಾಡ್ಕೋಬೋದು. ಇದನ್ನ ಫ್ರೈ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು, ತುಪ್ಪನ ಒಂಚೂರು ಕಾಯಿಸ್ಕೊಂಡು ಮೀಡಿಯಮ್ ಉರಿ ಇಟ್ಕೊಳ್ಳಿ. ಮೀಡಿಯಮ್ ಉರಿ ಇಟ್ಕೊಂಡು ಈ ಪನ್ನೀರನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಪನ್ನೀರನ್ನು ಯಾಕೆ ನಾವು ಫ್ರೈ ಮಾಡೋದು ಅಂತಂದರೆ, ಒಂದು ಇದು ಬೇಯಬೇಕು. ಇನ್ನೊಂದು ಏನು ಅಂತಂದರೆ, ನೀವು ನಾರ್ಮಲ್ ಆಗಿ ಪನ್ನೀರ್ ಡೈರೆಕ್ಟಾಗಿ ಮಸಾಲ ಮಾಡಲಿಕ್ಕೆ ಹೋದರೆ ಅದು ಕಟ್ಕಟ್ಟಾಗುತ್ತೆ. ಆದ್ದರಿಂದ ಇದೊಂದು ಸ್ವಲ್ಪ ರೋಸ್ಟ್ ಆದ್ರೇ ರುಚಿನೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸೂಪರ್ ಆಗಿರುತ್ತೆ, ಮತ್ತು ಬೇಯುತ್ತೆ ಕೂಡ. ಮೀಡಿಯಮ್ ಉರಿ ಇಟ್ಕೊಂಡು ಒಂದು 3-5 ನಿಮಿಷದೊಳಗಡೆ ಇದನ್ನ ಫ್ರೈ ಮಾಡ್ತಾಯಿರಿ. ನಿಮಗೆ ಅದು ಕೈಯಲ್ಲಿ ಮುಟ್ಟಿ ನೋಡಿದಾಗ ಒಂಚೂರು ರಬ್ಬರ್ ಥರ ಆಗಬೇಕು, ಅಂದರೆ ಪಟ್ಟಂತ ಕಟ್ಟಾಗೋ ಥರ ಇರಬಾರ್ದು. ಇನ್ನೊಂದು ಏನು ಅಂತಂದ್ರೆ, ತುಂಬ ರೋಸ್ಟ್ ಆದರೂ ಚೆನ್ನಾಗಿರಲ್ಲ, ಅದು ಕೂಡ ನೆನ್ಪಿಟ್ಕೊಳ್ಳಿ. ಅದನ್ನ ತೆಗೆದಿಟ್ಬಿಡಿ. ಅದಾದ ನಂತರ ಅದೇ ಬಾಣಲೆಗೆ ಒಂದು ಸ್ವಲ್ಪ ಆಯಿಲ್ ಮತ್ತೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈಗ ಪನ್ನೀರ್ ಮಸಾಲನ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಇಂಗ್ರೀಡಿಯೆಂಟ್ಸ್, ಅಂದರೆ ಒಂದು ಪಲಾವ್ ಎಲೆ, ಒಂದು 3-4 ಲವಂಗ, ಒಂದು ತುಂಡು ಚಕ್ಕೆ, ಹಾಗೆಯೇ ಒಂದು ಸ್ಟಾರ್, ಮತ್ತು ಒಂದು ಈ ಕಪ್ಪು ಏಲಕ್ಕಿ ಬರುತ್ತೆ, ಅದು ಕೂಡ ಹಾಕ್ಕೊತಾ ಇದ್ದೇನೆ. ಹಾಕ್ಕೊಂಡು ಈ ತುಪ್ಪ ಮತ್ತು ಎಣ್ಣೆಯಲ್ಲಿ ಮೀಡಿಯಮ್ ಉರಿ ಇಟ್ಕೊಂಡು ಇದೊಂದು ಸ್ವಲ್ಪ ಫ್ರೈ ಮಾಡಬೇಕು. ಯಾಕಂತಂದರೆ ಆ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ದು ಫ್ಲೇವರ್ ಇದೆಯಲ್ವ, ಅದು ಬಿಡಬೇಕು. ಅದಾದ ನಂತರ ಈ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಎಷ್ಟು ಚಿಕ್ಕದಾಗಿ ಆಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಸಾಕು, ಜಾಸ್ತಿ ಏನೂ ಬೇಡ. ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಒಂದು ಸ್ವಲ್ಪ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೋದು. ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಕೂಡ ಇದನ್ನೊಂಚೂರು ನಾವು ಮಿಕ್ಸ್ ಮಾಡ್ತಾ ಒಂಚೂರು ಫ್ರೈ ಮಾಡಬೇಕು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿ ಫ್ಲೇವರ್ ಇರುತ್ತಲ್ವ, ಅದು ಹೋಗಬೇಕು. ಅಷ್ಟು ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ಈಗ ಬೇರೆ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಳ್ಳೋಣ. ಉರಿ ಕಮ್ಮಿ ಇಟ್ಕೊಳ್ಳಿ. 1 ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ, ಅಂದರೆ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೇನೆ. 1 ಟೀ ಸ್ಪೂನಷ್ಟು ಖಾರ ಪುಡಿ, ಚಿಟಿಕೆಯಷ್ಟು ಅರಶಿನ, 1 ಟೀ ಸ್ಪೂನಷ್ಟು ಉಪ್ಪು, ಒಂದು ಸ್ವಲ್ಪ ಗರಂ ಮಸಾಲ ಇಂಗ್ರೀಡಿಯೆಂಟ್ ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಖಾರ ಪುಡಿ ಕೂಡ ಜಾಸ್ತಿ ಹಾಕ್ಕೊಂಡಿಲ್ಲ, ಕಮ್ಮಿನೇ ಹಾಕ್ಕೊಂಡಿರೋದು. ನೀವು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಮಸಾಲನ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಕಮ್ಮಿ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಮಸಾಲ ಹಾಕಿದ ನಂತರ ಉರಿ ಜಾಸ್ತಿ ಇಟ್ಟರೆ ಮಸಾಲ ಎಲ್ಲ ಕರಟಿ ಹೋಗುತ್ತೆ. ಅದರಿಂದ ಕಮ್ಮಿ ಉರಿ ಇಟ್ಕೊಂಡು ಇದೊಂಚೂರು ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡಬೇಕು ಅಂತಂದರೆ, ಟೊಮೆಟೊ ಹಣ್ಣನ್ನು, ಒಂದು 2 ಟೊಮೆಟೊ ಹಣ್ಣನ್ನು, ಅಂದರೆ ದೊಡ್ಡದಾಗಿರುವಂಥದ್ದು, ಚಿಕ್ಕದಾದರೆ 3 ಟೊಮೆಟೊ ಹಣ್ಣನ್ನು ತಗೊಳ್ಳಿ. ಅದನ್ನ ಗ್ರೈಂಡ್ ಮಾಡಿಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಂಡು ಹಾಕೋಬೇಕು. ಪನ್ನೀರ್ ಜಾಸ್ತಿ ಇದ್ದರೆ ನೀವು ಟೊಮೆಟೊ ಹಣ್ಣಿನ ಪ್ಯೂರಿ ಅಥವಾ ಇದನ್ನ ಜಾಸ್ತಿ ಹಾಕೋಬೋದು. ನಾನೊಂದು 2 ದೊಡ್ಡ ಆ್ಯಪಲ್ ಟೊಮೆಟೊನ ಹಾಕ್ಕೊಂಡಿದ್ದೇನೆ. ಆ್ಯಪಲ್ ಟೊಮೆಟೊ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಸ್ವೀಟಿಶ್ ಬರುತ್ತೆ, ಚೆನ್ನಾಗಿರುತ್ತೆ. ಹಾಕ್ಕೊಂಡು ಅದೊಂಚೂರು ಬೇಯೋ ತನಕ
ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಅದಾದ ನಂತರ ಚೂರು ನೀರನ್ನು ಹಾಕಿಬಿಟ್ಟು ಅಂದಾಜು ಮಾಡ್ಕೊಳ್ಳಿ. ಅಂದರೆ ತುಂಬ ತೆಳ್ಳಗೆ ಬೇಡ, ತುಂಬ ದಪ್ಪ ಕೂಡ ಬೇಡ. ಯಾಕಂತಂದರೆ ನಮಗೊಂದು ಸ್ವಲ್ಪ ತಿಕ್ಕ ಗ್ರೇವಿ ಬೇಕು ಅಂತಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಚೂರು ಮಗುಚ್ಕೊಂಡು ನೀವೀಗ ಏನು ಮಾಡ್ಬೋದು ಅಂತಂದರೆ ಇದಕ್ಕೊಂದು ಸ್ವಲ್ಪ ಈ ಮೊಸರು ಕೂಡ ಸೇರಿಸ್ಬೋದು, ಅಥವಾ ಯೋಗರ್ಟ್ ಇದ್ದರೆ ಯೋಗರ್ಟ್ ಕೂಡ ಸೇರಿಸ್ಬೋದು. ಸ್ವಲ್ಪ ಜಾಸ್ತಿಯೇನು ಬೇಡ. ಹಾಗೆ ಮೀಡಿಯಮ್ ಉರಿ ಇಟ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ದಪ್ಪ ಬರಲಿ ಈ ಟೊಮೆಟೊ ಮಸಾಲ ಎಲ್ಲ. ಅದಾದ ನಂತರ ನಾವಿದಕ್ಕೆ ಚೆನ್ನಾಗಿ ಕುದಿದಾದ ನಂತರ ಇದಕ್ಕೆ ನಾವು ಪನ್ನೀರನ್ನು ಹಾಕೋಬೋದು. ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ, ಆ ಪನ್ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಇವಾಗ ಒಂಚೂರು ನೀವು ಉಪ್ಪು ಕರೆಕ್ಟ್ ಇದೆಯೆಲ್ಲ ನೋಡ್ಕೊಳ್ಳಿ. ಹದ ನೋಡಿಕೊಂಡು ಇದನ್ನ ಮುಚ್ಚಿಟ್ಬಿಟ್ಟು 5 ನಿಮಿಷ ನಾವು ಬೇಯಲಿಕ್ಕೆ ಬಿಡಬೇಕು. ಟೊಮೆಟೊ ಮಸಾಲ ಇದೆಯಲ್ವ ಹಾಕಿರ್ತೀವಲ್ವ, ಅದೊಂದು 3 ನಿಮಿಷ ಬೇಯಬೇಕು. ಈ ಪನ್ನೀರು ಒಂದು 5 ನಿಮಿಷ ಕಮ್ಮಿ ಉರಿಯಲ್ಲಿ ಬೇಯಲಿಕ್ಕೆ ಇಟ್ಬೇಡಿ. ಕಮ್ಮಿ ಅಥವಾ ಮೀಡಿಯಮ್ ಉರಿಯಲ್ಲಿ ಬೇಯಲಿಕ್ಕೆ ಇಟ್ಬೇಡಿ. ದಪ್ಪ ಆಗುತ್ತೆ ಸ್ವಲ್ಪ ಹೊತ್ತಾದ ನಂತರ. ಅಷ್ಟೊತ್ತಿಗೆ ನೀವು ತೆಗಿಬೋದು. ಜಾಸ್ತಿ ಸೌಟಾಕಿ ಮಗಿಸ್ತಾ ಇರಬೇಡಿ, ಪನ್ನೀರ್ ಕಟ್ಟಾಗುತ್ತೆ. ಈ ಹದಕ್ಕೆ ಬಂದ ನಂತರ ನಾವಿದನ್ನ ತೆಗೆದ್ಬಿಡ್ಬೋದು. ಇಷ್ಟೇ ನೋಡಿ, ತುಂಬ ಅಂತಂದರೆ ತುಂಬ ಸಿಂಪಲ್ ಆಗಿರುವಂಥ ಪನ್ನೀರ್ ಮಸಾಲ ರೆಡಿಯಾಗಿದೆ. ಚಪಾತಿಗೆ ಬೆಸ್ಟ್ ಆಗಿರುತ್ತೆ, ಪರೋಟ ತಿನ್ನಲಿಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ, ರೋಟಿಗೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.